ಉಚ್ಚಿಲದ ರಾಷ್ಟ್ರೀಯ ಹೆದ್ದಾರಿ 66ಕ್ಕೆ ಹೊಂದಿಕೊಂಡಿರುವ ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಇದರ ಉದ್ಘಾಟನಾ ಕಾರ್ಯಕ್ರಮ ಇಂದು ನೆರವೇರಿತು. ಕಾಪು ಶಾಸಕ ಲಾಲಾಜಿ ಆರ್ ಮೆಂಡನ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಪರಿವರ್ತನೆಗೆ ಹೊಂದಿಕೊಂಡು ಜನರಿಗೆ ಗುಣಮಟ್ಟದ ಸೇವೆ ನೀಡುವ ಮೂಲಕ ಸಂಸ್ಥೆ ಅಭಿವೃದ್ಧಿಯನ್ನ ಹೊಂದಲು ಸಾಧ್ಯವಿದೆ ಎಂದು ಹೇಳಿದರು. ಫರ್ನಿಚರ್ಸ್ ಕೂಡ ಮನೆಯ ಶೋಭೆಯನ್ನು ಹೆಚ್ಚಿಸುವಂತಹ ರೀತಿಯಲ್ಲಿ ಸಾಕಷ್ಟು ಅದಕ್ಕೆ ಇಂಟೀರಿಯರ್ ಡೆಕೋರೇಷನ್ಸ್ ಇರ್ಬೋದು ಅಥವಾ ಫರ್ನಿಚರ್ಸ್ ಇರ್ಬೋದು, ಈ ಥರ ನಮ್ಮ ಮನೆಯ ಮೂಲಭೂತ ಸೌಲಭ್ಯಗಳಿಗೆ ನಾವು ಸಾಕಷ್ಟು ಗಮನ ಹರಿಸ್ತೇವೆ. ಮನೆ ಕಟ್ತಾರೆ, ಆದರೆ ಮನೆ ಕಟ್ಟಿದ ನಂತರ ಅದಕ್ಕೆ ಅದರದೇ ಆದ ಒಂದು ಶೋಭೆ ಬರಬೇಕಿದ್ರೆ ಇಂಟೀರಿಯರ್ ಡೆಕೋರೇಷನ್ಸು ಮತ್ತು ಫರ್ನಿಚರ್ಸು, ಅದರ ಜೊತೆಗೆ ಗಾರ್ಡನಿಂಗ್ ಇರ್ಬೋದು, ಈ ಥರ ಅದಕ್ಕೆ ಪೂರಕವಾಗಿರುವಂಥ ಹಲವಾರು ಅಂಶಗಳಿರ್ತದೆ. ಬಹುಶಃ ನಮ್ಮಲ್ಲಿ ಕೂಡ ಇಂಥ ಒಂದು ಸಂಸ್ಥೆ ಉಡುಪಿಯಲ್ಲಿ ಸಾಕಷ್ಟು ಇರ್ಬೋದು, ಆದರೆ ಈ ಭಾಗದಲ್ಲಿ ನಮ್ಮ ಕಾಪು ಕ್ಷೇತ್ರದಲ್ಲಿ ಇಷ್ಟು ದೊಡ್ಡ ಮಟ್ಟದ ಒಂದು ಫರ್ನಿಚರ್ ಸಂಸ್ಥೆ ಇದಿಲ್ಲ. ಆ ಕೊರತೆಯನ್ನು ಇವತ್ತು ಮೆಟ್ರೋ ಫರ್ನಿಚರ್ ವರ್ಲ್ಡ್ನ ಈ ಸಂಸ್ಥೆಯ ಮೂಲಕ ಅವರ ಮಿತ್ರರೆಲ್ಲ ಸೇರಿ ಇದು 5ನೇ ಬ್ರಾಂಚ್ ಇವತ್ತು ಪಯ್ಯನೂರು, ಕಾಂಜಂಗಾಡು, ತಲಪಾಡಿ, ಉಚ್ಚಿಲ ಹಾಗೆ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಸಂಸ್ಥೆಗೆ ಶುಭ ಹಾರೈಸಿದ್ದಾರೆ. ಉಡುಪಿ ಕಡೆ ಕೂಡ ಈ ಸಂಬಂಧ ಬೆಳೆಸಬೇಕು ಅನ್ನೋ ಉದ್ದೇಶದಲ್ಲಿ ಅವಿನಾಭಾವ ಸಂಬಂಧ ಯಾವತ್ತೂ ಶಾಶ್ವತವಾಗಿ ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರು, ಬಾವಾ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಅವರು ಹೊಸ ಒಂದು ಆಕರ್ಷಕವಾದಂಥ ಒಂದು ಮಾಳಿಗೆಯನ್ನು ಇಲ್ಲಿ ತೆರೆಯುವಂಥ ದೃಷ್ಟಿಯಲ್ಲಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಅಂಶ ಸಾಕಷ್ಟು ವಿಸ್ತಾರವಾದಂಥ ಪಾರ್ಕ್ ಇದೆ. ಇವತ್ತು ಇಲ್ಲಿ ಯಾವುದೇ ರೀತಿಯ ರಸ್ತೆಗೆ ಅಡಚಣೆ ಆಗುವಂಥ ಅವಕಾಶ ಇರುವುದಿಲ್ಲ. ಭಾಳ ಆಕರ್ಷಕವಾದಂಥ ಕಟ್ಟಡ ಕೂಡ ಇದೆ. 100ಕ್ಕೆ 100 ಪಾಲು ಕೂಡ ಈ ಒಂದು ಉದ್ದಿಮೆ ಇಲ್ಲಿ ಸಾಕಷ್ಟು ರೀತಿಯ ಯಶಸ್ಸನ್ನು ಗಳಿಸುವಲ್ಲಿ ಯಾವುದೇ ರೀತಿಯ ಸಂಶಯ ಇಲ್ಲ. ಇವತ್ತು ಈ ಒಂದು ಮಳಿಗೆ ಸಾಕಷ್ಟು ಜನೋಪಯೋಗಿ ಆಗುವಂಥ ದೃಷ್ಟಿಯಲ್ಲಿ ಮುಂದೆ ಬರಲಿ. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ಮನ್ಸೂರು, ನಿವೃತ್ತ ಕಸ್ಟಮ್ ಅಧಿಕಾರಿ ರೋಹಿತ್ ಹೆಗ್ಡೆ, ಎರ್ಮಾಳು ಮಸೀದಿ ಖತೀಬರಾದ ಮೊಹಮ್ಮದ್ ಶಬ್ಬೀರ್ ಫೈಜಿ, ರೆವರೆಂಡ್ ಫಾದರ್ ರೊನಾಲ್ಡ್ ಮಿರಾಂಡಾ, ಬಾವಾ ಎಜುಕೇಷನ್ ಟ್ರಸ್ಟ್ ಮುಖ್ಯಸ್ಥ ಅಬ್ದುಲ್ಲಾ, ಕಟ್ಟಡದ ಮಾಲೀಕ ಉಮೇಶ್ ಪುತ್ರನ್, ಉದ್ಯಮಿ ಸುರೇಶ್ ಶೆಟ್ಟಿ ಗುರ್ಮೆ ಹಾಗೂ ಸಂಸ್ಥೆಯ ಎಂಡಿ ಫಾರೂಕ್ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.